ನಮಸ್ತೆ ಪ್ರಿಯ ವೀಕ್ಷಕರೇ, ಸಾಯಿ ವಿಷನ್ ಮಾಸ್ಟರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈಶಾ ಫೌಂಡೇಶನ್ ಲಾಭರಹಿತ ಆಧ್ಯಾತ್ಮಿಕ ಫೌಂಡೇಶನ್. ಈ ಫೌಂಡೇಶನನ್ನು ಭಾರತದ ಸದ್ಗುರು ಜಗ್ಗಿ ವಾಸುದೇವ್ ಅವರ ಮೂಲಕ 1992ರಲ್ಲಿ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಸ್ಥಾಪಿಸಲಾಯಿತು. ಗೆಳೆಯರೆ, ಈ ಫೌಂಡೇಶನ್ ಈಶಾ ಯೋಗ ಕೇಂದ್ರವನ್ನು ಆಯೋಜಿಸುವುದರ ಮೂಲಕ ಯೋಗ ಕಾರ್ಯಕ್ರಮಗಳನ್ನು ನೀಡುತ್ತವೆ. ಈ ಫೌಂಡೇಶನ್ ಅನ್ನು ಸಂಪೂರ್ಣವಾಗಿ ಸ್ವಯಂ ಸೇವಕರು ನಡೆಸುತ್ತಾರೆ ಮತ್ತು 9 ಮಿಲಿಯನ್ ಸ್ವಯಂ ಸೇವಕರನ್ನು ಹೊಂದಿದ್ದಾರೆ ಕೂಡ. ವ್ಯಾಪಾರ ಮುಖಂಡರಿಗೆ ಯೋಗ ತರಗತಿಗಳು ಅರ್ಥಶಾಸ್ತ್ರಕ್ಕೆ ಸಹಾನುಭೂತಿ ಮತ್ತು ಅಂತರ್ಗತ ಪ್ರಜ್ಞೆಯನ್ನು ಪರಿಚಯಿಸುವ ಉದ್ದೇಶವನ್ನು ಹೊಂದಿದೆ. ಭಾರತೀಯ ರಾಷ್ಟ್ರೀಯ ಹಾಕಿ ತಂಡಕ್ಕಾಗಿ ಯೋಗ ಕೋರ್ಸನ್ನು 1996ರಲ್ಲಿ ನಡೆಸಲಾಯಿತು. ಈಶಾ ಫೌಂಡೇಶನ್ 1997ರಲ್ಲಿ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಯೋಗ ಕಾರ್ಯಕ್ರಮಗಳು ನಡೆಸಲು ಪ್ರಾರಂಭಿಸಿತು. 1998ರಲ್ಲಿ ತಮಿಳುನಾಡಿನಲ್ಲಿ ಜೀವಮಾನದ ಕೈದಿಗೆ ಯೋಗ ತರಗತಿಗಳನ್ನು ಕಾರಾಗೃಹದಲ್ಲಿ ಯೋಜಿಸಲಾಯಿತು. ಈ ಫೌಂಡೇಶನ್ ಪ್ರತಿಷ್ಠಾನವು ನಿಯಮಿತವಾಗಿ ಭಾರತದ ರಾಜ್ಯಗಳಾದ ತಮಿಳುನಾಡು ಮತ್ತು ಕರ್ನಾಟಕಗಳಲ್ಲಿ ಸದ್ಗುರುಗಳೊಂದಿಗೆ ಆಯೋಜಿಸಲಾಗುತ್ತದೆ. ಈ ಪ್ರತಿಷ್ಠಾನದಲ್ಲಿ ಪ್ರವಚನಗಳು, ಧ್ಯಾನಗಳು ಮತ್ತು ಪ್ರಶ್ನೋತ್ತರ ಅವಧಿಗಳನ್ನು ನಡೆಸುತ್ತಾರೆ. ಗೆಳೆಯರೆ, ಈ ಫೌಂಡೇಶನ್ ಕೈಲಾಸ ಪರ್ವತ ಮತ್ತು ಹಿಮಾಲಯಕ್ಕೆ ವಾರ್ಷಿಕ ತೀರ್ಥಯಾತ್ರೆಯನ್ನು ಆಯೋಜಿಸುತ್ತದೆ. 2010ರಲ್ಲಿ 514 ಯಾತ್ರಿಗಳ ಜೊತೆ ಸದ್ಗುರುಗಳು ಪ್ರಯಾಣ ಬೆಳೆಸಿದ್ದಾರೆ. ಕೈಲಾಸ ತೀರ್ಥಯಾತ್ರೆಯಲ್ಲಿ ಕೈಲಾಸಗೆ ಭೇಟಿ ನೀಡಿದ ಅತಿದೊಡ್ಡ ಗುಂಪುಗಳಲ್ಲಿ ಸದ್ಗುರುಗಳ ಗುಂಪು ಕೂಡ ಒಂದಾಗಿದೆ. ಕೇಂದ್ರವು ವಾರ್ಷಿಕ 7 ದಿನಗಳ ಸಂಗೀತ ಮತ್ತು ನೃತ್ಯ ಉತ್ಸವವನ್ನು ಆಯೋಜಿಸುತ್ತದೆ. ಇದು ಶಿವನನ್ನು ಗೌರವಿಸುವ ಪ್ರಮುಖ ಹಿಂದೂ ಹಬ್ಬವಾದ ಮಹಾಶಿವರಾತ್ರಿಯ ಸಂಭ್ರಮಾಚರಣೆಯ ಅಂತ್ಯವಾಗಿದೆ. ಗೆಳೆಯರೆ, ಈಶಾ ಯೋಗ ಫೌಂಡೇಶನ್ ತಮಿಳುನಾಡಿನ ಕೊಯಮತ್ತೂರಿನ ಹೊರವಲಯದಲ್ಲಿ ಆದಿಯೋಗಿ ಪುತ್ಥಳಿಯನ್ನು ಸ್ಥಾಪಿಸಿದರು. ಇದನ್ನು 2017ರ ಫೆಬ್ರವರಿ 24ರಂದು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಹಾಶಿವರಾತ್ರಿಯ ಆಚರಣೆಯ ಸಂದರ್ಭಗಳಲ್ಲಿ ಅನಾವರಣಗೊಳಿಸಿದರು. ಈ ಪುತ್ಥಳಿಯು ವಿಶ್ವದ ಅತಿ ಎತ್ತರದ ಪುತ್ಥಳಿ ಎಂದು ಗಿನ್ನಿಸ್ ಪುಸ್ತಕದಲ್ಲಿ ದಾಖಲಾಗಿದೆ. ಸ್ನೇಹಿತರೆ, ಇದು ಈಶಾ ಫೌಂಡೇಶನ್ ಅವರ 2ನೇ ಗಿನ್ನಿಸ್ ದಾಖಲೆಯಾಗಿದೆ. 2006ರಲ್ಲಿ 8,52,000 ಲಕ್ಷ ಸಸಿಗಳನ್ನು ನೆಡುವ ಮೂಲಕ ಮೊದಲ ಬಾರಿಗೆ ಈಶಾ ಫೌಂಡೇಶನ್ ಗಿನ್ನಿಸ್ ಪುಸ್ತಕದಲ್ಲಿ ಸ್ಥಾನ ಪಡೆದಿದ್ದರು. ಆದಿಯೋಗಿ ಪುತ್ಥಳಿಯು ನಿತ್ಯ ಸಾವಿರಾರು ಮಂದಿ ಜನರನ್ನು ಆಕರ್ಷಿಸುವ ಪುತ್ಥಳಿಯಾಗಿದ್ದು, ಇದು 112 ಅಡಿ ಎತ್ತರದ ಮುಖವಿದ್ದು, ಮುಕ್ತಿ ಸಾಧನೆಗೆ ಜನರಿಗಿರುವ ನೂರಾರು ದಾರಿಗಳ ಪ್ರತೀಕವಾಗಿ 112 ಅಡಿ ಎತ್ತರದ ಶಿವನ ಮುಖವನ್ನು ನಿರ್ಮಿಸಲಾಗಿದೆ. ಇದನ್ನು ಸಂಪೂರ್ಣವಾಗಿ ಉಕ್ಕಿನಿಂದ ಮಾಡಲಾಗಿದೆ. 24.99 ಮೀಟರ್ ಅಗಲ, 147 ಅಡಿ ಉದ್ದವಿದೆ. ಪುತ್ಥಳಿ ಯೋಗದ ಮೂಲ ಮತ್ತು ಆದಿಯೋಗಿ ಅಂದರೆ ಯೋಗಿಗಳನ್ನು ಪರಿಚಯಿಸಿದವರು ಪ್ರಸ್ತಾಪಿಸಿದ 112 ವಿಧಾನಗಳನ್ನು ಸಂಕೇತಿಸುತ್ತದೆ. ಈ ಪ್ರತಿಮೆಯು ವೆಳ್ಳಯ್ಯನಗಿರಿಯ ಪರ್ವತಗಳ ಕೆಳಭಾಗದಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಈ ಸ್ಥಳವನ್ನು ಪ್ರವಾಸೋದ್ಯಮ ಸಚಿವಾಲಯವು ಪ್ರವಾಸಿ ತಾಣ ಎಂದು ಘೋಷಿಸಿದ್ದು, ಇನ್ಕ್ರೆಡಿಬಲ್ ಇಂಡಿಯಾ ಯೋಜನೆಯಡಿಯಲ್ಲಿ ಸೇರ್ಪಡೆ ಮಾಡಲಾಗಿದೆ. ಗೆಳೆಯರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಾಯಿ ವಿಷನ್ ಮಾಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ನಿಮ್ಮ ಆತ್ಮೀಯ ಸಿದ್ಧಲಿಂಗೇಶ್ವರಿ. ನಿಮಗೆ ಶುಭವಾಗಲಿ. ಧನ್ಯವಾದಗಳು.